ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ 7ನೇ ಪಡೆಯ ವತಿಯಿಂದ ಆರೋಗ್ಯಕರ ಮಂಗಳೂರು 5 ಕಿಲೋಮೀಟರ್ ಓಟಕ್ಕೆ ಎಡಿಜಿಪಿ ಅಲೋಕ್ ಕುಮಾರ್ ಮಂಗಳೂರು ನಗರದ ಮಂಗಳ ಸ್ಟೇಡಿಯಂನಲ್ಲಿ ಚಾಲನೆಯನ್ನ ನೀಡಿದರು. ಒಎನ್ಜಿಸಿ ಹಾಗೂ ಎಂಆರ್ಪಿಎಲ್ ಸಹಕಾರದಿಂದ ನಡೆದ ಈ ಆರೋಗ್ಯಕರ ಮಂಗಳೂರು ಓಟವು ಲೇಡಿ ಹಿಲ್ನಲ್ಲಿರುವ ಮಂಗಳ ಸ್ಟೇಡಿಯಂನಲ್ಲಿ ಆರಂಭವಾಗಿ ಮಣ್ಣುಗುಡ್ಡ, ಕುದ್ರೋಳಿ, ನ್ಯೂ ಚಿತ್ರ, ಪಿವಿಎಸ್ ವೃತ್ತ, ಬಲ್ಲಾಳ್ ಬಾಗ್, ಲಾಲ್ಬಾಗ್, ಲೇಡಿ ಹಿಲ್ ವೃತ್ತವಾಗಿ ಮಂಗಳ ಸ್ಟೇಡಿಯಂನಲ್ಲಿ ಅಂತ್ಯಗೊಂಡಿತು.